ಇಯರ್ ಕೂಡ ನಮ್ಮಲ್ಲಿ ಭಾಳಷ್ಟು ದುರಸ್ತಿಗೆ ಅಂತ ಇದು ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ ನಮಗೆ ಅನುದಾನದ ಕೊರತೆ ಮತ್ತು ಬೇರೆ ಬೇರೆ ಒಂದು ಇದರಲ್ಲಿ ಶಾಲೆಯ ದುರಸ್ತಿನ ನಾವು ಇಮಿಡಿಯೇಟಾಗಿ ತೊಗೊಳೋದಕ್ಕಾಗಿಲ್ಲ. ಆದರೆ ಇವಾಗಲೇ ನಾವು DDMA ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಡಿಯಲ್ಲಿ ಎಷ್ಟು ಶಾಲೆಗಳು ಟೋಟಲ್ ಈಗ 91 ಶಾಲೆಗಳಿಗೆ ಮತ್ತು 137 ಅಂಗನವಾಡಿಗಳಿಗೆ ಇವಾಗ ನಾವು ಅಪ್ರೂವಲ್ ಕೊಟ್ಟಿದ್ದೀವಿ. ಅಂಗನವಾಡಿಗಳಿಗೆ ಅಂದಾಜು 2.5 ಕೋಟಿ ರೂಪಾಯಿ ಅಷ್ಟು ದುರಸ್ತಿಗೆ, ಶಾಲೆಗಳಿಗೆ ಅಂದಾಜು 1.5 ಕೋಟಿ ರೂಪಾಯಿ ಅಷ್ಟು ನಾವಿವತ್ತು ಅನುಮೋದನೆ ಕೂಡ ಕೊಟ್ಟಿದ್ದೀವಿ. ಅದನ್ನು PRD ವತಿಯಿಂದ ಕಾಮಗಾರಿನ ತುರ್ತಾಗಿ ನಿರ್ವಹಿಸಲು ಕೂಡ ನಾವು ಒಂದು ಸೂಚನೆ ಕೂಡ ಕೊಟ್ಟಿದ್ದೀವಿ. ಇದಲ್ಲದೆ ಈ ಒಂದು ಮಳೆಗಾಲದಲ್ಲಿ ಯಾವುದಾದ್ರು ಆ ಥರ ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಅಂಗನವಾಡಿ ಆಗಿದ್ರು ಅದಕ್ಕೆ ದುರಸ್ತಿ ಅವಶ್ಯಕತೆ ಇದ್ದರೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ನಾವು ಕೊಡ್ತೀವಿ. ಯಾವುದೇ ಒಂದು ತುಂಬ ದುರಸ್ತಿ ಅವಶ್ಯಕತೆ ಇರುವಂಥ ಇಂಥ ಗೌರ್ಮೆಂಟ್ ಬಿಲ್ಡಿಂಗ್ಸಲ್ಲಿ ಮಕ್ಕಳನ್ನಾಗಲಿ ಅಥವಾ ಸಾರ್ವಜನಿಕರಾಗಿ ಅಲ್ಲಿ ಇದ್ದು ಕೆಲಸ ಮಾಡುವಂಥದ್ದಾಗಲಿ ಅಥವಾ ಇರೋವಂಥದ್ದು ಪ್ರಮೇಯ ಬರಬಾರ್ದು. ಅಂಥ ಒಂದು ದುಸ್ಥಿತಿಲಿರುವಂಥ ಕಟ್ಟಡನ ಉಪಯೋಗಿಸಲೂಬಾರ್ದು ಅಂತ ಹೇಳಿಬಿಟ್ಟು ಇವಾಗಲೇ ಎಲ್ಲ ತಾಲೂಕಿನ ಅಧಿಕಾರಿಗಳು ಕೂಡ ನಾವು ನಿರ್ದೇಶನ ನೀಡಿದ್ದೀವಿ. ಮತ್ತು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಮತ್ತು ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟಿಂದ ಅಂಥ ಬಿಲ್ಡಿಂಗ್ಸ್ ಅಂದರೆ ದುಸ್ಥಿತಿಲಿ ಇರುವಂಥ ಬಿಲ್ಡಿಂಗ್ಸು, ಏನಾದರೂ ಕುಸಿದು ಹೋಗುವಂಥ ಸಂಭವ ಇರುವಂಥ ಬಿಲ್ಡಿಂಗ್ಸು, ಭಾಳ ಕ್ರ್ಯಾಕ್ ಬಿದ್ದಿರುವಂಥ ಕೆಲವೊಂದು ಏನಾದ್ರು ಬಿಲ್ಡಿಂಗ್ಸ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡಿ ನಮಗೆ ಅದಕ್ಕೆ ಮಾಹಿತಿ ಕೂಡ ನೀಡಬೇಕು ಅಂತ ಸೂಚನೆ ನೀಡಿದ್ದೀವಿ. ಇದರ ಜೊತೆಗೆ PRD ಕಡೆಯಿಂದನೂ ಕೂಡ ಕಾಲೇಜು ಮತ್ತು ಅಂಗನವಾಡಿಗಳಿಗೂ ಕೂಡ ಒಂದು ಹೇಗೆ ನಾವು ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಇದು ಮಾಡ್ತೀವಿ, ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಒಂದು ವಿಸಿಟ್ ರೀತಿ ಮಾಡಿ ಅದು ದುರಸ್ತಿಗೆ ಯೋಗ್ಯ ಇದೆಯೋ ಇಲ್ವೋ, ಅಲ್ಲಿ ಹೋಗ್ಬೋದೋ ಇಲ್ವೋ ಅಂತಲೂ ಕೂಡ ಒಂದು ಹಂತದ ಜೊತೆ ನಮ್ಮ ಇಂಜಿನಿಯರ್ಸ್ ಅಲ್ಲಿ ಕೂಡ ಇದು ಮಾಡ್ತಾರೆ. ಇದಲ್ಲದೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಇವಾಗ 25 NDRF ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡಿದ್ದೀವಿ. ಬಹುಶಃ ಈ ವೀಕ್ ಎಂಡ್ ಅಷ್ಟೊತ್ತಿಗೆ ಅಲ್ಲಿ ಪುತ್ತೂರು ತಾಲೂಕಿಗೆ 25 NDRF ತಂಡ ಹೋಗುತ್ತೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CS, EET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.